ಸಮಾಜ ಸೇವೆ ಎಂದರೆ ಕೇವಲ ಹಣದ ಸಹಾಯ ಮಾತ್ರವಲ್ಲ, ತಮ್ಮ ವೃತ್ತಿಯ ಮೂಲಕವೂ ಮಾನವೀಯ ಸೇವೆಯನ್ನ ಸಲ್ಲಿಸಬಹುದು ಎಂಬುದನ್ನು ಉಡುಪಿ ಜಿಲ್ಲೆಯ ಕೋಟ ವಲಯದ ಸವಿತಾ ಸಮಾಜದ ಸದಸ್ಯರು ಸಾಬೀತುಪಡಿಸಿದ್ದಾರೆ. ಕಳೆದ 1 ವರ್ಷದಿಂದ ನಿರಂತರವಾಗಿ ಸಾಲಿಗ್ರಾಮದ ತೋಡ್ಕಟ್ಟು ಹೊಸ ಬದುಕು ಆಶ್ರಮದಲ್ಲಿ ಆಶ್ರಮವಾಸಿಗಳಿಗೆ ಉಚಿತ ಕ್ಷೌರ ಸೇವೆ ನೀಡುತ್ತಾ ಮಾನವೀಯತೆಯ ಮಾದರಿಯಾಗಿದ್ದಾರೆ. ಸಾಲಿಗ್ರಾಮದ ತೋಡ್ಕಟ್ಟು ಹೊಸ ಬದುಕು ಆಶ್ರಮ ಸಮಾಜದ ವಿವಿಧ ಹಿನ್ನೆಲೆಯಿಂದ ಬಂದಿರುವ ಹಲವು ಆಶ್ರಮವಾಸಿಗಳಿಗೆ ಆಶ್ರಯ ನೀಡುತ್ತಿರುವ ಈ ಸೇವಾ ಕೇಂದ್ರದಲ್ಲಿ ಕಳೆದ 1 ವರ್ಷದಿಂದ ಪ್ರತಿ ತಿಂಗಳು ತಪ್ಪದೇ ಭೇಟಿ ನೀಡುತ್ತಿರುವವರು ಕೋಟ ವಲಯ ಸವಿತಾ ಸಮಾಜದ ಸದಸ್ಯರು. ತಮ್ಮ ವೃತ್ತಿಯನ್ನ ಕೇವಲ ಜೀವನೋಪಾಯಕ್ಕೆ ಸೀಮಿತಗೊಳಿಸದೆ ಸಮಾಜ ಸೇವೆಯ ಸಾಧನವನ್ನಾಗಿ ಮಾಡಿಕೊಂಡಿರುವ ಇವರು ಆಶ್ರಮವಾಸಿಗಳಿಗೆ ಉಚಿತ ಕ್ಷೌರ ಸೇವೆ ನೀಡಿ ಅವರ ಸ್ವಚ್ಛತೆ, ಆತ್ಮಗೌರವ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಆಶ್ರಮದ ನಿವಾಸಿಗಳೊಂದಿಗೆ ಆತ್ಮೀಯವಾಗಿ ಬೆರೆತು ಪ್ರೀತಿಯಿಂದ ಸೇವೆ ಸಲ್ಲಿಸುತ್ತಿರುವ ಈ ತಂಡದ ಕಾರ್ಯಕ್ಕೆ ಆಶ್ರಮದ ಆಡಳಿತ ಮಂಡಳಿ ಹಾಗೂ ನಿವಾಸಿಗಳು ಹೃತ್ಪೂರ್ವಕ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವಲಯ ಸವಿತಾ ಸಮಾಜದವರು ನಮ್ಮ ಆಶ್ರಮಕ್ಕೆ ಬಂದು ನಾವು ಕಟ್ಟಿಂಗ್ ಮತ್ತು ಶೇವಿಂಗ್ ಮಾಡ್ತೇವೆ ಅಂತೇಳಿ ಹೇಳಿದರು. ಬರೀ ಅವರು ಭರವಸೆಯನ್ನು ಕೊಟ್ಟಿದ್ದಲ್ಲ, ನಿರಂತರವಾಗಿ 1 ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ. ಪ್ರತಿ 15 ದಿನಕ್ಕೊಮ್ಮೆ ಅಂದರೆ ಅವರ ಒಂದು ಶಿಫ್ಟ್ ಲೆಕ್ಕದಲ್ಲಿ, ಅಂದರೆ 3 ಜನ ಇವತ್ತು ಬಂದರೆ ನೆಕ್ಸ್ಟ್ 3 ಜನ ಇನ್ನು 15 ದಿನ ಬಿಟ್ಟು ಬೇರೆ ಚೇಂಜ್ ಆಗಿ ಬರ್ತಾಯಿದ್ರು. ಹಾಗೆ ದುಬೈಲಿ ಇದ್ದವರು ಕೂಡ ಈ ವಿಡಿಯೋವನ್ನು ನೋಡಿ ಇಲ್ಲಿ ಕೋಟ ವಲಯದವರು ಬಂದು ಅವರು ಕೂಡ ಇದಕ್ಕೆ ಜಾಯ್ನ್ ಆಗಿದ್ದರು. ಹೀಗೆ ಅದು ನಿರಂತರವಾಗಿ ನಡೀತಾ ಈಗ 1 ವರ್ಷ ಅದು ಕಳೆದಿದೆ. ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಕಳೆದ 1 ವರ್ಷದಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಸೇವೆ ನಿಜಕ್ಕೂ ಸಮಾಜಕ್ಕೆ ಮಾದರಿಯಾಗಿದೆ. ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದನ್ನು ಇಂತಹ ಸೇವಾ ಚಟುವಟಿಕೆಗಳು ಮತ್ತೊಮ್ಮೆ ಸಾಬೀತುಪಡಿಸುತ್ತಿವೆ. ಕೈಯಲ್ಲಿರುವ ಕತ್ತರಿ ಕೇವಲ ಕೂದಲು ಕತ್ತರಿಸುವ ಸಾಧನವಲ್ಲ, ಬದುಕಿನಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಸೇವೆಯ ಸಂಕೇತವೂ ಆಗಬಹುದು ಎಂಬುದನ್ನು ಕೋಟ ವಲಯ ಸವಿತಾ ಸಮಾಜದ ಸದಸ್ಯರು ತಮ್ಮ ಕಾರ್ಯದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಕೂಡಿಕೊಂಡು ಇಲ್ಲಿರುವವರನ್ನು ಪ್ರತಿ 21 ದಿನಕ್ಕೆ 1 ಬಾರಿ ಬಂದು ಇಲ್ಲಿ ಕ್ಷೌರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಈ ಕ್ಷೌರ ಸೇವೆಯನ್ನು ಮಾಡುವುದಕ್ಕೆ ಉಡುಪಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಕ್ಷೌರಿಕರು ನಮ್ಮನ್ನು ಒಡಗೂಡಿದ್ದಾರೆ. ಅವರಿಂದ ನಾವು ಕ್ಷೌರ ಸೇವೆಯನ್ನು ಮಾಡುತ್ತಾ 1 ವರ್ಷವನ್ನು ಇಂದಿಗೆ ಪೂರೈಸಿದ್ದೇವೆ. ಈ ಒಂದು ಕೈಂಕರ್ಯದಲ್ಲಿ ಹಲವು ರೀತಿಯಿಂದ ಸಹಕಾರವನ್ನು ಮಾಡಿದ್ದಾರೆ. ಮಾಧ್ಯಮ ಮಿತ್ರರು ನಮ್ಮ ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಆಶ್ರಮದವರು ಕೂಡ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಸಂಘ ಸಂಸ್ಥೆಯವರು ಕೂಡ ಮತ್ತು ಸಮಾಜಮುಖಿಯ ಸಹೋದರ ಸಮಾಜ ಬಾಂಧವರೆಲ್ಲರೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸ್ತಿದ್ದಾರೆ.